ಮಂಗಳೂರಿನ ಮಾರುಕಟ್ಟೆಗೆ ಹಣ್ಣಿನ ರಾಜ ಮಾವಿನ ಆಗಮನವಾಗಿದೆ. ಘಮಘಮ ಪರಿಮಳ ಬೀರುವ ಮಾವು ಬಾಯಲ್ಲಿ ನೀರೂರಿಸುತ್ತಿದ್ರೂ ಕೈಗೆಟುಕುವ ದರದಲ್ಲಿ ಸಿಗಲಿದೆ. ಕದ್ರಿ ಪಾರ್ಕ್ನಲ್ಲಿ ಮಾವಿನ ಮೇಳವನ್ನ ಆಯೋಜಿಸಿದ್ದು ವಿವಿಧ ತಳಿಯ ಮಾವುಗಳು ಮಾವು ಪ್ರಿಯರ ಗಮನ ಸೆಳೆಯುತ್ತಿದೆ. ಮಾವು ಮೇಳದಲ್ಲಿ ಬಾದಾಮಿ, ಕಾಲಪಾಡಿ, ಆಪೂಸು, ತೋತಾಪುರಿ, ರಾಜ್ಪುರಿ ಸೇರಿದಂತೆ ಮೊದಲಾದ ಹಣ್ಣುಗಳು ಮಾರುಕಟ್ಟೆಗೆ ಬಂದಿದ್ದು ಮಾವು ಬೆಳೆದ ರೈತರಿಗೆ ಉತ್ತಮ ರೆಸ್ಪಾನ್ಸ್ ಸಿಗುತ್ತಿದೆ. ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಮಾವು ಬೆಳೆದ ರೈತರು ಮಾವಿನ ಹಣ್ಣನ್ನ ಮಾರಾಟ ಮಾಡುತ್ತಿದ್ದಾರೆ. ರಾಮನಗರದ ರೈತರು ಮಾವಿನ ಹಣ್ಣನ್ನ ಮಾರಾಟ ಮಾಡುತ್ತಿದ್ದು ಮೊದಲು ರಾಮನಗರದಲ್ಲಿ ಮೇಳವನ್ನ ಆಯೋಜಿಸಿದ್ರು. ಆನಂತರ ಉಡುಪಿಯಲ್ಲಿ ಕೂಡ ಮಾವಿಗೆ ಗ್ರಾಹಕರಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದ್ದು ಇದೀಗ ಮಂಗಳೂರಿಗೆ ಬಂದು ಮಾವು ಮಾರಾಟ ಮಾಡುತ್ತಿದ್ದಾರೆ. ಇಲ್ಲಿಯ ಜನತೆಯಿಂದಲೂ ಉತ್ತಮ ರೆಸ್ಪಾನ್ಸ್ ಸಿಗುತ್ತಿದೆ ಎಂದು ಮಾವು ಬೆಳೆದ ರೈತ ಗಿರೀಶ್ ಹೇಳುತ್ತಾರೆ. ಅಂತ ರಾಮನಗರ ಜಿಲ್ಲೆಯಿಂದ ಬಂದಿದ್ವಿ. ಮತ್ತು ನಾವು 3 ವರ್ಷದಿಂದ ಇಲ್ಲಿ ತಂದಿದ್ವಿ ಕದ್ರಿ ಪಾರ್ಕ್ಗೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ನಮ್ಮದು 5 ಎಕರೆ ತೋಟ ಇದೆ. ಅಲ್ಲಿ ನಾವು ಇದನ್ನು ಮಾಮೂಲಿ ಆರ್ಟಿಕಲ್ಚರು ನಮ್ಗೆ ಸಹಕಾರ ಕೊಟ್ಟು ಈ ಥರ ಮೇಳಗಳನ್ನ ಆಯೋಜಿಸ್ಕೊಡ್ತಾರೆ. ಅಲ್ಲಿ ಬಂದು ನಾವು ಸೇಲ್ ಮಾಡಿಬಿಟ್ಟು ಹೋಗ್ತೀವಿ. ಈಗ ಮತ್ತೆ ಈ ಕದ್ರಿ ಪಾರ್ಕಲ್ಲಿ ಈ ವರ್ಷ ಇದು ಮಾಡಿಕೊಟ್ಟಿದ್ದಾರೆ. ಇನ್ನೂ ಭಾನುವಾರದವರೆಗೂ, ಭಾನುವಾರದವರೆಗೂ ಇರುತ್ತೆ. ಈಗ ನಾವು 8 ಜನ ಬಂದಿದ್ದೀವಿ. ಈಗ ಶುಕ್ರವಾರ ಮತ್ತು ಗುರುವಾರ, ಶುಕ್ರವಾರದಲ್ಲಿ ಇನ್ನೂ ಒಂದು 30-40 ಜನ ರೈತರು ಮತ್ತೆ ಬರ್ತಾ ಇದ್ದಾರೆ. ಮೊದಲು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಮೇಳ ಮಾಡಿದ್ವಿ. ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಉಡುಪಿಯಲ್ಲಿ ಮಾಡಿದ್ವಿ ಹೋದ ವಾರ, ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಇದೆ. ಈಗ ದಕ್ಷಿಣ ಕನ್ನಡದಲ್ಲಿ ಇಲ್ಲಿ ಮಂಗಳೂರಲ್ಲಿ ಈ ಕದ್ರಿ ಪಾರ್ಕಲ್ಲಿ ಈಗ ಇದು ಮಾಡಿದ್ದಾರೆ, ಸ್ಥಳ ಕೊಟ್ಟಿದ್ದಾರೆ. ಮತ್ತು ಇಲ್ಲೂ ಮೊದಲು ರೆಸ್ಪಾನ್ಸ್ ಸಿಕ್ಕಿತ್ತು. ಈಗ ಸ್ವಲ್ಪ ರೆಸ್ಪಾನ್ಸ್ ಇದಾಗ್ತಾ ಇದೆ, ಜನ ಬರ್ತಾ ಇದ್ದಾರೆ. ಇದಾಗಿ ತೋಟಗಾರಿಕೆಯವರು ಮತ್ತು ಇಲ್ಲಿ ಇದು ಮಾಡ್ಕೊಳ್ಳೋಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಈಗ ಬಂದ ತಕ್ಷಣ ಅವರು ನಮಗೆಲ್ಲ ಸೌಕರ್ಯಗಳನ್ನ ಇದು ಮಾಡಿಕೊಟ್ಟು ಉಳ್ಕೊಳ್ಳಿಕ್ಕೆ ಮತ್ತು ಇದು ಮಾಡ್ಕೊಳ್ಳಿಕ್ಕೆ ಎಲ್ಲ ಇದು ಮಾಡಿಕೊಡ್ತಾ ಇದ್ದಾರೆ. ನಾವೇ ವಿದ್ಯುತ್ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಮುಂದಿನ ಭಾನುವಾರದವರೆಗೆ ರಾಮನಗರದಲ್ಲಿ ಬೆಳೆದ ಮಾವನ್ನ ತಂದು ಇಲ್ಲಿ ರೈತರು ಮಾರಾಟವನ್ನ ಮಾಡುತ್ತಿದ್ದಾರೆ. ಉತ್ತಮ ನೈಸರ್ಗಿಕಯುಕ್ತ ಮಾವಿನ ಹಣ್ಣು ಇದಾಗಿದ್ದು ರುಚಿಕರವಾದ ಹಣ್ಣನ್ನ ಮಾವು ಪ್ರಿಯರು ಖರೀದಿ ಮಾಡುತ್ತಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ನೋಡಲಿಕ್ಕಂದರೆ ಇದು ನೈಜವಾದಲ್ಲ, ಹಾಗೆ ತುಂಬ ಚೆನ್ನಾಗಿದೆ. ಟೇಸ್ಟ್ ಒಳ್ಳೆದಿದೆ, ಹಾಗೆ ಒಳ್ಳೆ ನ್ಯಾಚುರಲ್ ಕೂಡ ಒಳ್ಳೆ ಸೂಪರ್ ಆಗಿದೆ. ಇಲ್ಲಿ ಅಂದರೆ ಬರ್ಬೋದು, ಎಲ್ಲರಿಗೂ ಬರ್ಬೋದು. ತುಂಬ ನ್ಯಾಚುರಲ್ ಆಗಿರುವ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡದ ಹಣ್ಣುಗಳನ್ನು ಸಿಗ್ಬೋದು. ಎಲ್ಲರೂ ಬನ್ನಿ ನೋಡಿ, ತುಂಬ ಚೆನ್ನಾಗಿದೆ. ಕಡಿಮೆಗೆ ಒಳ್ಳೆ ಹಣ್ಣು ಸಿಗ್ತಾ ಇದೆ. ನಿಮಗೆ ಬೇರೆ ಬೇರೆ ಟೈಪ್ಸ್ ಹಣ್ಣು ಸಿಗ್ತಾ ಇದೆ. ಬ್ಯೂರೋ ರಿಪೋರ್ಟ್, B4 ನ್ಯೂಸ್, ಮಂಗಳೂರು. ಭಾರತದ ಅತಿದೊಡ್ಡ ಫುಡ್ ಬ್ರ್ಯಾಂಡ್ ಅಮೂಲ್ನ ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಅಂಡ್ ಸ್ಟೋರ್ಸ್ ಸುರತ್ಕಲ್ನಲ್ಲಿ ಶುಭಾರಂಭ. ಅಮೂಲ್ನ ಎಲ್ಲಾ ಉತ್ಪನ್ನಗಳು ಮತ್ತು ಸುಮಾರು 20ಕ್ಕೂ ಹೆಚ್ಚು ಫ್ಲೇವರ್ನ ಐಸ್ ಕ್ರೀಮ್ ಲಭ್ಯ. ಅಮೂಲ್ನ ಉತ್ಪನ್ನಗಳಾದ ಹಾಲಿನ ಹುಡಿ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ, ಚಾಕೊಲೇಟ್, ಪನ್ನೀರ್, ಗುಲಾಬ್ ಜಾಮೂನು, ಲಸ್ಸಿ, ಸುಹಾಸಿತ ಹಾಲು ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಐಸ್ ಕ್ರೀಮ್ಗಳು ಲಭ್ಯವಿದೆ. ಬಾಯಲ್ಲಿ ನೀರೂರಿಸುವ ರುಚಿಯಾದ ಅಮೂಲ್ನ ಐಸ್ ಕ್ರೀಮ್ ಸವಿಯಲು ಹಿಂದೆ ಭೇಟಿ ನೀಡಿ. ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಅಂಡ್ ಸ್ಟೋರ್ಸ್, ಗ್ರೌಂಡ್ ಫ್ಲೋರ್, ಅಬಿಶ್ ಮಾಲ್, ಸುರತ್ಕಲ್, ಮಂಗಳೂರು.